ಓ ನನ್ನ ಪ್ರೀತಿಯ ಮಗು, ಯಾಕೆ ಕಂದ ಇಷ್ಟೊಂದು ಕಣ್ಣೀರನ್ನು ಹಾಕುತ್ತಿರುವೆ? ಅಳಬೇಡ. ನೀನು ಅತ್ತರೆ ನನ್ನ ಮನಸ್ಸು ದುಃಖದಿಂದ ಆರ್ಭಟಿಸುತ್ತದೆ. ನನಗೆ ತುಂಬ ಕಷ್ಟವಾಗುತ್ತದೆ ಮಗು. ಸಂತೋಷದಿಂದ ಬಾಳು. ನಗುತ್ತೀಯ ಅಲ್ಲವೇ? ಅಪ್ಪ, ಸಂತೋಷ ಅಂತ ಏಕೆ ಹೇಳುತ್ತೀಯ? ನನ್ನ ಬದುಕಿನಲ್ಲಿ ಬರೀ ಕಷ್ಟಗಳೇ ಅಂತ. ಕಷ್ಟಗಳು ಬರುವುದು ಮಗು ನಿನ್ನನ್ನು ಗಟ್ಟಿ ಮಾಡಲು. ನಿನ್ನ ಪೂರ್ವಜನ್ಮದ ಅಥವಾ ಈ ಜನ್ಮದ ಕರ್ಮದ ಫಲ. ನೀನು ಅದನ್ನು ಅನುಭವಿಸಲೇಬೇಕು. ಅದನ್ನು ನಾನು ಪ್ರತಿ ಬಾರಿಯೂ ಹೇಳುತ್ತೇನೆ ಅಲ್ಲವೇ ಮಗು? ಅಂದ ಮೇಲೆ ಇನ್ನೇನು, ಕಷ್ಟವನ್ನು ಅನುಭವಿಸು. ಆದರೆ ಆ ಕಷ್ಟದ ದಿನಗಳಲ್ಲಿ ನಾನು ನಿನ್ನ ಜೊತೆ ಇರುವೆ. ನಿನಗೆ ಯಾವ ಸಹಾಯ ಮಾಡಬೇಕು ನಾನು ಅದನ್ನು ಮಾಡುತ್ತಲೇ ಇರುವೆ. ಆದರೆ ಸುತ್ತಮುತ್ತ ಕಣ್ಣನ್ನು ತೆಗೆದು ನೀನು ನೋಡಬೇಕು ಮಗು, ನಿನ್ನ ಬದುಕು ಹೇಗಿದೆ, ನೀನು ಏನು ಮಾಡಬೇಕು ಅಂತ. ನಿನಗೆ ಇಂದು ಕಣ್ಣೀರನ್ನು ಹಾಕಿಸಿದವರನ್ನು ನಾನು ಎಂದಿಗೂ ಬಿಡುವುದಿಲ್ಲ ಮಗು. ಅವರೂ ಕೂಡ ಕಣ್ಣೀರು ಹಾಕಬೇಕು, ದುಃಖ ಪಡಬೇಕು. ನನ್ನ ಪವಿತ್ರವಾದ ಪರಮ ಪವಿತ್ರವಾದ ಕಂದನನ್ನು ಅಥವಾ ಕಂದಳನ್ನು ಅನ್ಯಾಯವಾಗಿ ಕಣ್ಣೀರು ಹಾಕಿಸಿ ದುಃಖ ಕೊಟ್ಟಿದ್ದಕ್ಕೆ ಅವರೂ ಕೂಡ ಅದೇ ಶಿಕ್ಷೆಯನ್ನು ಅನುಭವಿಸಬೇಕು. ಹಾಗೆ ಮಾಡುವ ಸಂಪೂರ್ಣವಾದ ಜವಾಬ್ದಾರಿ ನನ್ನದು ಮಗು. ನೀನು ನಿಶ್ಚಿಂತೆಯಿಂದ ಇರು. ನಿಶ್ಚಿಂತೆಯಿಂದ ಇದ್ದು ಕಣ್ಣೀರನ್ನು ಹಾಕುವುದನ್ನು ಬಿಟ್ಟು ನಿನ್ನ ಕೆಲಸದ ಕಡೆ ಗಮನವನ್ನು ಕೊಡು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನ ಗುರಿ ನಿಶ್ಚಿತವಾಗಿರುತ್ತದೆ. ಆದರೆ ಅದನ್ನು ಕಂಡುಹಿಡಿಯಬೇಕು ಮಗು. ನಿನಗೆ ನೀನೇ ಗುರುತಿಸಿಕೊಂಡು ಮುಂದೆ ಸಾಗಬೇಕು. ಯಾರೂ ಬಂದು ನಿನ್ನ ಕೈಯನ್ನು ಎತ್ತುವುದಿಲ್ಲ, ನಿನಗೆ ಊಟವನ್ನು ಮಾಡಿಸುವುದಿಲ್ಲ, ನಿನ್ನ ಕಾಲನ್ನು ಮೇಲೆ ಎತ್ತಿ ನಡೆಸುವುದಿಲ್ಲ. ಎಲ್ಲವೂ ತಂತಾನೆ ನೀನೇ ನಡೆದುಕೊಂಡು ಹೋಗಬೇಕು ಮಗು. ನೀನು ನನ್ನ ಮಗು ಆದ ಮೇಲೆ ಈ ಕಷ್ಟದ ದಿನಗಳನ್ನು ಬಹಳ ಬೇಗ ಸುಖದ ದಿನಗಳಾಗಿ ಪರಿವರ್ತಿಸಿಕೊಳ್ಳುತ್ತೀಯ. ಕಷ್ಟ ಅಂತ ಇರುವುದು ಬದುಕಿನಲ್ಲ, ನಮ್ಮ ಮನಸ್ಸಿನಲ್ಲಿ ಕಂದ. ಮಗು, ನನ್ನ ಪ್ರೀತಿಯ ಮಗು, ಪ್ರತಿ ಬಾರಿಯೂ ನೀನು ಈ ರೀತಿ ದುಃಖಪಟ್ಟರೆ ನನ್ನ ಎದೆ 1000 ಓಳಾದಷ್ಟು ನುಚ್ಚು ನೂರಾದಷ್ಟು ನೋವಾಗುತ್ತದೆ. ನೀನು ಅಳಬೇಡ, ಧೈರ್ಯವಾಗಿ ನಡೆ. ನಿನಗೆ ಏನು ಬೇಕೋ ಆ ದಾರಿಯನ್ನು ತೋರಿಸುವ ಸಂಪೂರ್ಣವಾದ ಜವಾಬ್ದಾರಿ ನನ್ನದು. ಕಣ್ಣೀರನ್ನು ಸುರಿಸುತ್ತಾ ಕುಳಿತುಕೊಳ್ಳುವ ಬದಲು ನಿನ್ನ ಕೆಲಸದ ಕಡೆ ಮುಂದೆ ನಡೆ. ಈ ಸಂದರ್ಭದಲ್ಲಿ ನೀನು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದನ್ನು ತುಂಬ ಯಶಸ್ಸಾಗಿ ಮಾಡುತ್ತೀಯ. ಏಕೆಂದರೆ ಈ ನೋವು, ಕಣ್ಣೀರು, ದುಃಖ, ಹಿಂಸೆ ಇವೆಲ್ಲ ಅಸ್ತ್ರಗಳು. ಈ ಅಸ್ತ್ರಗಳು ನಿನ್ನ ಬದುಕಿನಲ್ಲಿ ಒಂದು ಸುಂದರವಾದ ಅಧ್ಯಾಯವನ್ನು ಬರೆಯಲು ಸಹಾಯ ಮಾಡುತ್ತವೆ ಮಗು. ನನ್ನ ಮಗುವಿನಲ್ಲಿ ಅತಿ ಉತ್ತಮವಾದ, ಅತಿ ಪ್ರಬಲವಾದ ಶಕ್ತಿಯನ್ನು ತುಂಬುವ ಕೆಲಸ ನನ್ನದು ಕಂದ. ಎಂದಿಗೂ ನಿರಾಸೆ ಆಗಬೇಡ. ಅಳುತ್ತಾ ಎಲ್ಲ ಮುಗಿದು ಹೋಯಿತು ಅಂತ ಯಾವುದೇ ಕಾರಣಕ್ಕೂ ಕುಳಿತುಕೊಳ್ಳಬೇಡ ಮಗು. ನನ್ನ ಮಗು ಸೋಲುವುದನ್ನು, ನನ್ನ ಮಗು ತುಂಬ ದುಃಖದಲ್ಲಿ ತನ್ನನ್ನು ತಾನು ಬೈದುಕೊಂಡು ಖಿನ್ನತೆಗೆ ಒಳಗಾಗಿ ಇರುವುದನ್ನು ನೋಡಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ. ದಯವಿಟ್ಟು ಕಂದ, ಧೈರ್ಯವಾಗಿರು. ನಿನಗಾಗಿ, ನಿನ್ನನ್ನು ಪ್ರೀತಿಸುವವರಿಗಾಗಿ, ಅಥವಾ ಯಾರೂ ಇಲ್ಲವೇ ನನಗಾಗಿ, ನಿನ್ನ ಸಾಯಿ ಅಪ್ಪನಿಗಾಗಿ ಪ್ರೀತಿಯಿಂದ ಧೈರ್ಯವಾಗಿ ನಡೆ. ನಿನಗೆ ಶುಭವಾಗುತ್ತದೆ. ಅದರಲ್ಲಿ ಎರಡೇ ಎರಡು ಮಾತಿಲ್ಲ. ಓಂ ಸಾಯಿರಾಮ್, ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಸಮಸ್ತ ಸಾಯಿ ಭಕ್ತರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು.